ಹ್ಮ್ ರೇಣುಕಾ ದೇವಿ ಮಾತಾಜಿ. ಲಲಿತಾ ಮಾತಾಜಿ ಆಗಿದೆ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರವೀಣ ಮಾತಾಜಿ. ಪ್ರವೀಣ ಮಾತಾಜಿ ಸ್ವಲ್ಪ ಇನ್ಫಾರ್ಮ್ ಮಾಡಿ ಅವ್ರಿಗೆ, ನಾವು ಬಂದಾಗ ಅವರು ನೋಡಿರೋದಿಲ್ಲ. ಹರೇ ಕೃಷ್ಣ ಮಾತಾಜಿ. ನಾನು ಹ್ಯಾಂಡ್ ರೈಸ್ ಮಾಡಿದ್ದೆ ಅವಾಗ್ಲೇ. ಹೌದಾ? ನೋಡಿಲ್ಲ ಮತ್ತೆ. ಅವರು ಹೇಳೋ ಗಮನದಲ್ಲಿ ಇರ್ತಾರೆ. ಹರೇ ಕೃಷ್ಣ. ಓಕೆ. ರೇಣುಕಾ ದೇವಿ ಮಾತಾಜಿ. ಹಾ, ಎರಡನೇದು ಮಾತಾಜಿ. ಎರಡನೇದ ಶ್ಲೋಕ ಮೂರನೇ ಮೂರನೇದ. ಶ್ಲೋಕ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರಿ, ಮಂಗಳ ಮಾತಾಜಿ ಅಲ್ಲ, ನಿರ್ಮಲಾ ಮಾತಾಜಿ. ಮಾತಾಜಿ ಯಾವ್ದು ಹೇಳಿ ಶ್ಲೋಕ? ಮೂರನೇ ಮೂರನೇ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಮಂಗಳ ಮಾತಾಜಿ ನೀವು ಹೇಳಿಬಿಡಿ, ನಂತರ ನಿಮ್ಗೆ ನೆಟ್ವರ್ಕ್ ಸಿಗೋದಿಲ್ಲ. ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೂರನೇ ಶ್ಲೋಕ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ತಸ್ಮಿನ್ ಗರ್ಭಂ ಗರ್ಭ ತದಾಮ್ಯಹಂ. ಬಾಕಿ ಸರಿ ಇತ್ತು, ಗರ್ಭಂ ಅಂತ. ಮಾತಾಜಿ. ಹರೇ ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? ಮಾತಾಜಿ ನಾಲ್ಕನೇ ಶ್ಲೋಕ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜಪ್ರದಃ ಪಿತಾ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದ. ವನಿತಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಿತಾ ಶೆಟ್ಟಿ ಮಾತಾಜಿ. ಕವಿತಾ ಮಣಿ ಮಾತಾಜಿ. ಕವಿತಾ ಮಣಿ ಮಾತಾಜಿ ಅನ್ಮ್ಯೂಟ್ ಹರೇ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ನೀವು ಮೊದ್ಲು ಹೇಳಿ. ಓಕೆ. ಶ್ಲೋಕ 4. ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜಪ್ರದಾ ಪಿತಾ. ಹರೇ ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ? ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ರು. ಕವಿತಾ ಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜಪ್ರದಃ ಪಿತಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ. ಗೀತಾ ಎಂ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 4. ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜಪ್ರದಃ ಪಿತಾ. ಹಕಾರ ಇಲ್ದೇ ಇರೋ ಕಡೆ ಹೇಳಿದ್ರಿ, ಇರೋ ಕಡೆ ಹೇಳಿಲ್ಲ. ಸಂಭವಂತಿ ಯಾಹ ಅಲ್ಲಿ ಹೇಳಲಿಲ್ಲ. ಬೀಜಪ್ರದ ಪಿತಾ ಅಲ್ಲಿಲ್ಲ ಹೇಳಿದ್ರಿ. ಅದೇ. ಪದ್ಮಾ ಮಾತಾಜಿ. ಪದ್ಮಾ ಮಾತಾಜಿ. ಪದ್ಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿವೋ 1904. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 4. ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜಪ್ರದಃ ಪಿತಾ. ಹರೇ ಕೃಷ್ಣ. ಹರೇ ಕೃಷ್ಣ. ಪದ್ಮಾ ಮಾತಾಜಿ ಅಲ್ವಾ ಮಾತಾಜಿ? ಹೌದೌದು. ಓಕೆ ಮಾತಾಜಿ ಮುಂದಕ್ಕೆ ಹೋಗುವ. ಸರಿ. ಶ್ಲೋಕ 5.
ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಸತ್ವಂ ರಜಃ ರಜಸ್ತಮ ಇತಿ ರಜಃ ತಮಃ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ದೇಹೇ ದೇಹಿನಂ ಅವ್ಯಯಂ. ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. 3 ಪ್ರಕೃತಿಯಲ್ಲಿ 3 ಗುಣ ಇದೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ನಿತ್ಯವಾದ ಜೀವಿ ಪ್ರಕೃತಿಯೊಡನೆ ಸಂಪರ್ಕ ಪಡೆದ ತಕ್ಷಣ ಈ 3 ಗುಣಗಳ ಬಂಧನಕ್ಕೆ ಸಿಕ್ಕಾಕೋತಾನೆ. ಸತ್ವಂ ರಜಸ್ತಮ ಇತಿ ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾಃ ಗುಣಾ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ದೇಹೇ ದೇಹಿನಮವ್ಯಯಂ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾಃ. Why you wanted to do? Finish up. Hey, finish up. Don't play. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಸತ್ವಂ ರಜಸ್ತಮ ಇತಿ ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಸತ್ವಂ ರಜಸ್ತಮ ಇತಿ ಗುಣಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಸತ್ವಂ ರಜಸ್ತಮ ಇತಿ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಶ್ಲೋಕ 6. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಪ್ರಕಾಶಕಂ ಅನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಗ ಚ ಅನಘ ಚಾನಗ ಚಾನಗ. ಅನುವಾದ: ಪಾಪರಹಿತನೇ, ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದುದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದುದು. ಅದು ಮನುಷ್ಯನನ್ನು ಎಲ್ಲ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಆ ಗುಣದಲ್ಲಿ ಸ್ಥಿತರಾದವರು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯಿಂದ ಬದ್ಧರಾಗುತ್ತಾರೆ. ಇರೋ ಗುಣಗಳಲ್ಲಿ ಸಾತ್ವಿಕ ಗುಣ ನಿರ್ಮಲವಾದದ್ದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಮನುಷ್ಯನನ್ನ ಎಲ್ಲ ಪಾಪಕರ ಪ್ರತಿಕ್ರಿಯೆಯಿಂದ ಬಿಡುಗಡೆ ಮಾಡುತ್ತೆ ಆ ಸಾತ್ವಿಕ ಗುಣ. ಆ ಗುಣದಲ್ಲಿ ಸ್ಥಿತರಾದವರು, ಸಾತ್ವಿಕ ಗುಣದಲ್ಲಿ ಸ್ಥಿತರಾದವರು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯಿಂದ ಬದ್ಧರಾಗ್ತಾರೆ. ತತ್ರ ಸತ್ವಂ ನಿರ್ಮಲತ್ವಾತ್
तत्र सत्त्वं निर्मलत्वात् प्रकाशकम् अनामयम् प्रकाशकमनामयम् अनामयम् सुखसङ्गेन बध्नाति सुखसङ्गेन बध्नाति ज्ञानसङ्गेन चानघ ज्ञानसङ्गेन चानघ तत्र सत्त्वं ನಿರ್ಮಲತ್ವಾತ್ ನಾ ಹೇಳುವಾಗ ಹೇಳ್ಬೇಡಿ ದಯವಿಟ್ಟು ನಾನು ಹೇಳಿದ್ಮೇಲೆ ಹೇಳಿ ಯಾರಪ್ಪ ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ. ನಾನು ಹೇಳುವಾಗ ನೀವು ಗಮನಿಸ್ಬೇಕಾಗಿರೋದು ಎಲ್ಲಿ ದೀರ್ಘ ಹೇಳ್ತೀನಿ, ಎಲ್ಲಿ ಒತ್ತುಗಳು ಹೇಳ್ತೀನಿ, ಎಲ್ಲಿ ಹಕಾರ ಇದೆ, ಎಲ್ಲಿ ಹಂಕಾರ ಇದೆ, ಅದನ್ನ ಗಮನಿಸ್ಕೊಂಡು ನೀವು ಕರೆಕ್ಟಾಗಿ ಹೇಳ್ಬೇಕು. ನಾನು ಹೇಳೋವಾಗ್ಲೇ ನೀವೇ ಹೇಳ್ಬಿಟ್ರೆ ನಿಮ್ಗೆ ತಪ್ಪಾಗೆ ಮಾಡ್ಕೊತೀರಾ ಆಮೇಲೆ ಮತ್ತೆ. ಹರೇ ಕೃಷ್ಣ. ಕೇಳಿಸ್ಕೊಳ್ಳುವಾಗ ಸರಿಯಾಗಿ ಕೇಳಿಸ್ಕೋಬೇಕು, ಆಗ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಬರುತ್ತೆ. ಹರೇ ಕೃಷ್ಣ. ಹೇಳಿ ಸಿಂಹತಾಜಿ. तत्र सत्त्वं निर्मलत्वात् प्रकाशकमनामयम् सुखसङ्गेन बध्नाति ज्ञानसङ्गेन चानघ. ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಐದನೇದ ಮಾತಾಜಿ. ಮಾತಾಜಿ ಶ್ಲೋಕ 5. ಸತ್ವಂ ರಜಸ್ತಮಾಹಿತಿ ಗುಣಃ ಪ್ರಕೃತಿ ಸಂಭವಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಅವ್ಯಯಂ ದೇಹಿನ ಅವ್ಯಯಂ. ಎರಡನೇ ಲೈನು ಪ್ರಕೃತಿ ಸಂಭವಾಹ. ವಾ ದೀರ್ಘ ಬರೋದೇ ಇಲ್ಲ ನಿಮ್ ಬಾಯಲ್ಲಿ. ಪ್ರಕೃತಿ ಸಂಭವಾಹ ಬರ್ಬೇಕದು. ವಾಹ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಷ್ಟು ಶ್ಲೋಕ? 5ನೇ ಶ್ಲೋಕ. 5. ಶ್ಲೋಕ 5. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಂಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ನಿಬಧ್ನಂತಿ ದಾಗೆ ನಾವತ್ತಿದೆ. ನಿಬಧ್ನಂತಿ ನಿಬದ್ಧಂತಿ ನಿಬಧ್ನಂತಿ ನಿಬಧ್ನಂತಿ ಮಹಾಬಾಹೋ. ಕರೆಕ್ಟ್. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ. ಚಂದ್ರಕಲಾ ಮಾತಾಜಿ. ಮಾತಾಜಿ ಯಾವ್ದು ಮಾತಾಜಿ? ಶ್ಲೋಕ 5. ಶ್ಲೋಕ 5. ಸತ್ವಂ ರಜಸ್ತಮ ಇತಿ ಗುಣಾನಾಂ ಪ್ರಕೃತಿ ಸಂಭವಾಃ ನಿಬಂಧತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಗೀತಾ ಎಂ ಮಾತಾಜಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಎನ್ ಮಾತಾಜಿ ಹೇಳಿ. ಗೀತಾ ಎನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಹರೇ ಕೃಷ್ಣ. ದೀಪಾ ಶ್ರೀನಾಥ್ ಮಾತಾಜಿ ಹೇಳಿ. ಹರೇ ಕೃಷ್ಣ. 5ನೇ ಶ್ಲೋಕ ಹೇಳಿ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹಿನಮವ್ಯಯಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ.
ಗೀತಾ ಎಂ ಮಾತಾಜಿ 6ನೇ ಶ್ಲೋಕ ಹೇಳಿ. ಪದ್ಮಾ ಮಾತಾಜಿ ಹೇಳಿ 6ನೇ ಶ್ಲೋಕ. ಪದ್ಮಾ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 6ನೇ ಶ್ಲೋಕ ಹೇಳಿ. ಹಾ ಮಾತಾಜಿ. ಶ್ಲೋಕ 6. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಗ. ಪದ್ಮಾ ಮಾತಾಜಿ ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 6. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ವೆಂಕಟೇಶ್ ಪ್ರಭುಜಿ ಸರಿಯಾಗಿ ಹೇಳಿದ್ರಲ್ವಾ? ಹಾ, ಸರಿಯಾಗಿ ಹೇಳಿದ್ರು. ಓಕೆ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. 6ನೇ ಶ್ಲೋಕ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಂ ಮಾತಾಜಿ ಹೇಳಿ. ಪ್ರಕಾಶಕಂ ಅನಾಮಯಂ ಅಥವಾ ಪ್ರಕಾಶಕಮನಾಮಯಂ. ಪ್ರಕಾಶಕಂ ಅನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಗ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಶಿವಗಂಗಾ ಮಾತಾಜಿ ಹೇಳಿ. ಶಿವಗಂಗಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಎಷ್ಟು ಮಾತಾಜಿ? 6ನೇ ಶ್ಲೋಕ. ಹರೇ ಕೃಷ್ಣ. ತತ್ರ ಸತ್ ಇದೆ ಅಲ್ವಾ ಮಾತಾಜಿ? ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ. ಪ್ರಕಾಶಕಂ ಅನಾಯಕಂ ಅನಾಮಯಂ. ಪ್ರಕಾಶಕಂ ಅನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಗ. ಹರೇ ಕೃಷ್ಣ. ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 6ನೇ ಶ್ಲೋಕ 5 ಮಾತಾಜಿ. 6ನೇ ಶ್ಲೋಕ ಹೇಳಿ. 6th one. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಮಯ ಪ್ರಕಾಶಕಂ ಅನಾಮಯಂ. ಪ್ರಕಾಶಮನಾಮಯಂ. ಅಲ್ಲಲ್ಲ, ಪ್ರಕಾಶಕ ಕಾನು ಇದೆ ನೋಡಿ ಇಲ್ಲಿ. ಪ್ರಕಾಶಕಂ ಅನಾಮಯಂ. ಪ್ರಕಾಶಮಯಂ ನಾಮಯಂ. ಮಾತಾಜಿ ಕಾ ಬಿಡ್ತಾ ಇದ್ದೀರಾ ನೀವಲ್ಲಿ? ಕಾ ಬಿಡ್ತಾ ಇದ್ದೀರಾ. ಪ್ರಕಾಶಕಂ ಅನಾಮಯಂ. ಪ್ರಕಾಶಕಮಯ ನಾಮಯಂ. ಪ್ರಕಾಶಕಮನಾಮಯಂ. ಪ್ರಕಾಶಕಮಯ ಪ್ರಕಾಶಕಂ ಅನಾಮಯಂ. ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಗ. ಹರೇ ಕೃಷ್ಣ. ಧನ್ಯವಾದಗಳು. ಅದು ನೀವು ಸ್ಪ್ಲಿಟ್ ಮಾಡಿನೂ ಹೇಳ್ಬೋದು. ಪ್ರಕಾಶಕಂ ಪ್ರಕಾಶಕ ಇದೆ ನೋಡಿ. ಪ್ರಕಾಶಕ ಪ್ರಕಾಶಕ 2 ಕಡೆ ಕಾ ಬಂದಿದೆ. ಪ್ರಕಾಶಕಂ ಅನಾಮಯಂ ಅಂತ ಹೇಳ್ಬೋದು, ಇಲ್ಲದೆ ಪ್ರಕಾಶಕಮನಾಮಯಂ ಅಂತ ಸೇರಿಸಿ ಕೂಡ ಹೇಳ್ಬೋದು. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದ. ಶ್ಲೋಕ 7. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ.
ರಜಃ ರಾಗಾತ್ಮಕಂ ರಾಗ ಆತ್ಮಕಂ ವಿದ್ಧಿ ತೃಷ್ಣ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ತತ್ ನಿಬಧ್ನಾತಿ ಕೌಂತೆಯ ಕರ್ಮ ಸಂಘೇನ ದೇಹಿನಂ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿಯಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ರಜೋಗುಣದ ಬಗ್ಗೆ ಹೇಳ್ತಾ ಇದ್ದಾನೆ ಈಗ ಈ ಶ್ಲೋಕದಲ್ಲಿ. ರಜೋಗುಣ ಹೆಂಗೆ ಅಂದ್ರೆ ಅದಕ್ಕೆ ಮಿತಿ ಇಲ್ಲದ ಆಸೆ ಮತ್ತು ಬಯಕೆ ಇರುತ್ತೆ. ಅದರಿಂದ ಏನ್ ಮಾಡ್ತಾನೆ, ದೇಹಧಾರಿಯಾದ ಜೀವಿ ಏನ್ ಮಾಡ್ತಾನೆ, ಐಹಿಕ ಕಾಮ್ಯ ಕರ್ಮಗಳು ಸಿಕ್ಕಾಕೋತಾನೆ. ಎಷ್ಟೆಷ್ಟು ಸಂಪಾದಿಸಿದ್ರು ಸಾಲದು, ಎಷ್ಟು ದುಡ್ಡು ಬಂದ್ರು ಸಾಲದು ಅಂತ ಅವನ ಆಸೆಗಳನ್ನ ಪೂರೈಸ್ಕೊಳ್ಳಕ್ಕೆ ಈ ಕಾಮ್ಯ ಕರ್ಮದಲ್ಲಿ ಸಿಕ್ಕಾಕೊಳ್ತಾನೆ. ರಜೋ ರಾಗಾತ್ಮಕಂ ವಿದ್ಧಿ ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ರಜೋ ರಾಗಾತ್ಮಕಂ ವಿದ್ಧಿ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ರಜೋ ರಾಗಾತ್ಮಕಂ ವಿದ್ಧಿ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ಶ್ಲೋಕ 8. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ರಜಸ್ತಮಶ್ಚಾಭಿಭೂಯ ರಜಃ ತಮಃ ಚ ಅಭಿಭೂಯ ಸತ್ವಂ ಭವತಿ ಭಾರತ. ರಜಸ್ಸತ್ವಂ ತಮಶ್ಚೈವ ರಜಃ ಸತ್ವಂ ತಮಃ ಚ ಏವ ತಮಸ್ಸತ್ವಂ ರಜಸ್ತಥಾ ತಮಃ ಸತ್ವಂ ರಜಃ ತಥಾ. ಅನುವಾದ. ಭರತ ವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಧಾನವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋ ಗುಣಗಳನ್ನು ಸೋಲಿಸುತ್ತದೆ. ಇನ್ನು ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣಗಳನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ. ಈ 3 ಗುಣಗಳ ಬಗ್ಗೆ ಸ್ಪರ್ಧೆ ಇರುತ್ತೆ ಯಾವಾಗ್ಲೂ. ಆ 3 ಗುಣಗಳ ಒಳೊಳಗೇನೆ ಒಂದ್ಸಲಿ ಸತ್ವಗುಣ ಪ್ರಾಮಿನೆಂಟ್ ಆಗಿರುತ್ತೆ, ರಜೋಗುಣ ಸತ್ವಗುಣ ಸೋಲ್ಸತ್ತೆ ತಮೋಗುಣನ. ಅದೇ ತರ ರಜೋಗುಣ ಕೆಲವು ಟೈಮ್ ಪ್ರಧಾನ ಆಗಿರುತ್ತೆ, ಇನ್ನೆರಡು ಗುಣನು ಸೋಲ್ಸತ್ತೆ. ಮತ್ತೆ ಒಂದ್ಸಲಿ ತಮೋಗುಣ ಪ್ರಾಮಿನೆಂಟ್ ಆಗಿರುತ್ತೆ,
ಸತ್ವ ರಜೋಗುಣನ ಸೋಲಿಸುತ್ತೆ. ಈ ರೀತಿ ಅವರಲ್ಲಿ ಸ್ಪರ್ಧೆ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ತಮಸ್ತ್ವ ಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ತಮಸ್ತ್ವ ಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿಬಧ್ನಾತಿ ಭಾರತ. ಹರೇ ಕೃಷ್ಣ. ಮಾತಾಜಿ ಹೇಳಿಸ್ತೀರಾ? ಹಾ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಹೇಳ್ತದ ಮಾತಾಜಿ? ಬಿ ಮಲ್ಲಜಮ್ಮ ಮಾತಾಜಿ ಹೇಳ್ತೀನಿ. ಹೇಳಿ. ಇದು ಶ್ಲೋಕ ಹೇಳಲ್ವಾ ಮಾತಾಜಿ? ಹಾ ಮಾತಾಜಿ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಎರಡನೇ ಲೈನ್ ಹೇಳಿ. ತೃಷ್ಣ ಸಂಗ ಸಮುದ್ಭವಂ. ತೃಷ್ಣ ದೀರ್ಘ ಇದೆ. ತೃಷ್ಣ ಸಂಗ ಸಮುದ್ಭವಂ. ಕರೆಕ್ಟ್ ಕರೆಕ್ಟ್. ಅಂದ್ರೆ ಸ್ವಲ್ಪ ಇದನ್ನ ದೀರ್ಘ ಎಳಿಬೇಕು. ಹಾ ತೃಷ್ಣ ಅಂತ ದೀರ್ಘ ಎಳಿಬೇಕಷ್ಟೇ. ತೃಷ್ಣ ಸಂಗ ಸಮುದ್ಭವಂ. ಹರೇ ಕೃಷ್ಣ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು ಮಾತಾಜಿ. ಗೀತಾ ಎಂ ಮಾತಾಜಿ ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಘ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಹರೇ ಕೃಷ್ಣ. ಅನ್ನಪೂರ್ಣ ಹೆಗ್ಡೆ ಮಾತಾಜಿ. ಅನ್ನಪೂರ್ಣ ಹೆಗ್ಡೆ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ನಾ ಈಗ ಜಸ್ಟ್ ಜಾಯ್ನ್ ಆಗಿದ್ದೀನಿ ಇವತ್ತಿಂದ. ಇದು ಶ್ಲೋಕ ಕೇಳಿದ್ದು ಅಲ್ವಾ ಮಾತಾಜಿ ಕಲಿಸಿಕೊಡುವಾಗ? ಇಲ್ಲ, ನಾ ಜಸ್ಟ್ ಜಾಯ್ನ್ ಆಗಿದ್ದೀನಿ. ಓಕೆ ಮಾತಾಜಿ, ನಂತರ ಹೇಳಿ. ಹಾ ಓಕೆ ಮಾತಾಜಿ. ಚೆಲುವಮ್ಮ ಮಾತಾಜಿ. ಚೆಲುವಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಈಗ ಜಾಯ್ನ್ ಆದೆ. ಯಾವ್ದು ಹೇಳ್ಬೇಕು ಮಾತಾಜಿ? ಶ್ಲೋಕ 7. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಟ ಸಂಗಂ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣ ಸಂಘ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲೋ ತೃಷ್ಣ ಅಂತಲೇ ಹೇಳ್ತದಲ್ವಾ ಮತ್ತೆ? ತೃಷ್ಣ ಅಲ್ವಾ ಅದು? ತೃಷ್ಣ ಅದು ದೀರ್ಘ ಬರ್ಬೇಕು. ರವಿ ಪ್ರಭುಜಿ. ರವಿ ಪ್ರಭುಜಿ ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. 7ನೇ ಶ್ಲೋಕ ಹೇಳಿ.
रजोरागात्मकं विद्धि तृष्णासङ्गसमुद्भवम् तन्निबध्नाति कौन्तेय कर्मसङ्गेन देहिनम् ಸರಿ, ಇವ್ರು ಪ್ರಭುಜಿ ಸರಿ ಹೇಳಿದ್ರು. ಚೆನ್ನಾಗಿ ಕೃಷ್ಣ. ಹೇಳಿದ್ರು. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತೆ, ಹರೇ ಕೃಷ್ಣ ಮಾತೆ. ಶ್ಲೋಕ 7. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮದ್ಭವಂ ತನ್ನಿ ಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಚೆನ್ನಾಗಿ ಹೇಳಿದ್ದು. ಲಲಿತಾ ಪೂಜಾರಿ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ. ಯಾವ ಶ್ಲೋಕ ಮಾತಾಜಿ? ಯಾವ ಶ್ಲೋಕ ಹೇಳಿ? 8ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ ಭಾರತ. ನಿದ್ರಾಭಿಹಿ ಒಂದು ಅಲ್ಲೇ ಇದಿದೆ, ವಿಸರ್ಗ ಇದೆ, ನಿದ್ರಾಭಿಹಿ ಅಂತ ಹೇಳಿ. ಹರೇ ಕೃಷ್ಣ. ಮಾತಾಜಿ ಲಲಿತಾ ಮಾತಾಜಿ ಅವ್ರಿಗೆ ಕೊಡಿ ಮಾತಾಜಿ, ಅವ್ರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಯಾರು ಹೇಳಿದ್ದೀಗ? ಈಗ ಐಶ್ವರ್ಯ ಮಾತಾಜಿ ಹೇಳಿದ್ರು, ಅವರ ಮಗಳು. ಹೌದು, ಹೇಳಿ ಮಾತಾಜಿ. ಲಲಿತಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಹೇಳ್ತಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಹರೇ ಕೃಷ್ಣ. ಮಂಗಳ ಮಾತಾಜಿ ಹೇಳಿ. ಹೇಳಿ ಶ್ಲೋಕ 7. ರಜೋರಾಗಾತ್ಮಕ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಪಾರ್ವತಮ್ಮ ಮಾತಾಜಿ ಹೇಳಿದ್ವು ಅಲ್ವಾ? ಪಾರ್ವತಮ್ಮ ಮಾತಾಜಿ ಹೇಳಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 8, 8ನೇ ಶ್ಲೋಕ. ಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ನಿರ್ಮಲಾ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 8. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಕರೆಕ್ಟ್ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ನಾನು ಇದು 10ನೇ ಶ್ಲೋಕದ ಓದಿ ಹೇಳ್ಬಿಟ್ಟಿದ್ದೀನಿ ಅನುವಾದ. 8ನೇ ಶ್ಲೋಕಕ್ಕೆ ಹರೇ ಕೃಷ್ಣ. 8ನೇ ಶ್ಲೋಕ ಅನುವಾದ ಒಂಚೂರು ಹೇಳ್ಬಿಡ್ತೀನಿ. ಓಕೆ ಮಾತಾಜಿ. ಈಗ ಏನಕ್ಕೆ ಕಂಪ್ಯಾರಿಸನ್ ಬಂದ್ಬಿಡ್ತಲ್ಲ, ಈ ಶ್ಲೋಕ ಅಲ್ಲಿ ಅದಿಲ್ವಲ್ಲ, ತಮಸ್ ಗುಣದ ಹೇಳ್ಬೇಕಲ್ಲ, ಯೋಚನೆ ಮಾಡ್ದೆ. ನೋಡಿದ್ರೆ 10ನೇ ಶ್ಲೋಕದ ಹೇಳ್ಬಿಟ್ಟಿದ್ದೀನಿ. ರಜಗುಣದ ಹೇಳಿದ್ದು ಅಂತ ನೀವು. ರಜೋಗುಣ ಆದ್ಮೇಲೆ ತಮ ಗುಣದ್ ಬರ್ಬೇಕಿತ್ತಲ್ವಾ? ಹೌದು. ಇದ್ಯಾಕೆ ಕಂಪ್ಯಾರಿಸನ್ ಬಂತಲ್ಲ ಅನ್ಕೊಂಡು. ನೀವು 7ನೇ ಶ್ಲೋಕ ಓದ್ತಾ ಇದ್ದೀರೇನೋ ಅನ್ಕೊಂಡ್ಬಿಟ್ಟೆ ನಾನು. ಯಾರು ಹೇಳಿಲ್ಲ, ಸುಮ್ಮನೆ ಅನ್ಕೊಂಡ್ ಸುಮ್ನೆ ಅನ್ಕೊಂಡ್ಬಿಟ್ಟೆ. ಅಷ್ಟು ಜಲ್ದಿ ಇದೇ ಇರ್ಬೇಕು ಅಂತ ನಾವು ಸುಮ್ನೆ ಆದ್ವಿ. ತಮಸ್ತ್ವ ಜ್ಞಾನಜಂ ವಿದ್ಧಿ ತಮಃ ತು ಅಜ್ಞಾನಜಂ. ನೋಡಿ, ತಮಸ್ತ್ವ ಜ್ಞಾನಜಂ ಅಂದ್ರೆ ಇಲ್ಲಿ ತಮಃ ತು ಅಜ್ಞಾನಂ ಅಂತ ಬರುತ್ತೆ. ಅಜಂ ಅಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ಪ್ರಮಾದ ಆಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ. ನಿದ್ರಾಭಿ ಆದ್ಮೇಲೆ ಇಲ್ಲಿ ಎಷ್ಟು ದೊಡ್ಡ ವರ್ಡ್ ಫುಲ್ ಇದೆ. ಪ್ರಮಾದಾಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ ಭಾರತ. ಅಷ್ಟರಲ್ಲಿ 3-4 ವರ್ಡ್ ಸೇರ್ಕೊಂಡಿದೆ. ಪ್ರಮಾದ ಆಲಸ್ಯ ನಿದ್ರಾಭಿಃ ತತ್ ನಿಬಧ್ನಾತಿ ಭಾರತ ಅಂತ. ಈ ಅನುವಾದದಲ್ಲಿ ಭರತ ವಂಶಜನಾದ ಅರ್ಜುನನೇ
ಅಜ್ಞಾನದಿಂದ, ತಮಸ್ ಗುಣ ಅಂದ್ರೆ ಅಜ್ಞಾನ, ಅಜ್ಞಾನದಿಂದ ಹುಟ್ಟಿದ ತಮೋ ಗುಣವು ದೇಹಧಾರಿಗಳಾದ ಎಲ್ಲ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಆಲಸ್ಯ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತದೆ. ತಮ ಗುಣದ ಲಕ್ಷಣ ಏನು? ಹುಚ್ಚು, ಆಲಸ್ಯ ಮತ್ತು ನಿದ್ರೆ. ಅಜ್ಞಾನದಿಂದ ಈ ತಮೋಗುಣ ಹುಟ್ಟುತ್ತೆ. ಇದು ಎಲ್ಲ ಜೀವಿಗಳ ಭ್ರಮೆ ಅಂತ ಹೇಳ್ತಾ ಇದ್ದಾನೆ ಇದರಲ್ಲಿ. ಸಾರಿ, ನಾನು ಮಿಸ್ಟೇಕ್ ಮಾಡಿದೆ ಇಲ್ಲಿ. ಹರೇ ಕೃಷ್ಣ. ಶ್ಲೋಕ 9. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಸತ್ವಂ ಸುಖೇ ಸಂಜಯತಿ, ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ, ರಜಃ ಕರ್ಮಣಿ ಭಾರತ. ಜ್ಞಾನಮಾವೃತ್ಯ, ಜ್ಞಾನಂ ಆವೃತ್ಯ, ತು ತಮಃ ಪ್ರಮಾದೇ ಸಂಜಯತ್ಯುತ, ಸಂಜಯತಿ ಉತ. ಅನುವಾದ: ಭರತ ವಂಶಜನಾದ ಅರ್ಜುನನೇ ಮತ್ತೆ ಈ ಸತ್ವಗುಣ ಬಂತು ನೋಡಿ. ಸತ್ವಗುಣವು ಮನುಷ್ಯನನ್ನು ಸುಖಕ್ಕೆ ಬದ್ಧಗೊಳಿಸುತ್ತದೆ, ರಜೋಗುಣವು ಕಾಮ್ಯ ಕರ್ಮಕ್ಕೆ ಬದ್ಧಗೊಳಿಸುತ್ತದೆ, ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಯಾವ್ಯಾವ ಗುಣ ಯಾವ್ಯಾವುದಕ್ಕೆ ಬದ್ಧಗೊಳಿಸುತ್ತೆ ಅಂತ ಹೇಳ್ತಿದ್ದಾರೆ. ಸತ್ವಗುಣ ಮನುಷ್ಯನ ಸುಖಕ್ಕೆ ಬದ್ಧಗೊಳಿಸುತ್ತೆ, ರಜೋಗುಣ ಕಾಮ್ಯ ಕರ್ಮಕ್ಕೆ, ತಮಸ್ಸು ಮನುಷ್ಯನ ಜ್ಞಾನನ ಆವರಿಸ್ಬಿಟ್ಟು ಅವನನ್ನ ಹುಚ್ಚಿಗೆ ಬದ್ಧಗೊಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸತ್ವಂ ಸುಖೇ ಸಂಜಯತಿ, ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ, ರಜಃ ಕರ್ಮಣಿ ಭಾರತ ಜ್ಞಾನಂ ಆವೃತ್ಯ ತು ತಮಃ, ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ, ಪ್ರಮಾದೇ ಸಂಜಯತ್ಯುತ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ, ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಂ ಆವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಶ್ಲೋಕ 10. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಈ ಶ್ಲೋಕ ಅವಾಗ್ಲೇ ಹೇಳ್ಬಿಟ್ಟೆ ನಾನು. ರಜಸ್ತಮಶ್ಚಾಭಿಭೂಯ, ರಜಃ ತಮಃ ಚ ಅಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ. ರಜಃ ಸತ್ವಂ ತಮಃ ಚ ಏವ, ತಮಶ್ಚೈವ ತಮಃ ಚ ಏವ ತಮಸ್ಸತ್ವಂ ರಜಸ್ತತ. ತಮಃ ಸತ್ವಂ ರಜಸ್ತತ, ತಮಃ ಸತ್ವಂ ರಜಸ್ತತ. ಅದೇ ಇದ್ರಲ್ಲಿ ಅವಾಗ್ಲೇ ಹೇಳಿದ್ನಲ್ಲ, ಅದೇ ಸತ್ವಗುಣ ಒಂದೊಂದ್ಸರಿ 3 ಗುಣಗಳಲ್ಲೂ ಕಾಂಪಿಟಿಷನ್ ಇರುತ್ತೆ. ಒಂದ್ ಗುಣ ಇನ್ನೆರಡನ್ನು ಓವರ್ಟೇಕ್ ಮಾಡುತ್ತೆ.
ಆ ತರ ಹೇಳ್ತಾನೆ. ಸತ್ವಗುಣ ಇನ್ನೆರಡನ್ನು ಸೋಲ್ಸತ್ತೆ, ಮತ್ತೆ ಕೆಲವು ಟೈಮ್ ರಜೋಗುಣ ಬೇರೆ 2 ಗುಣನು ಸೋಲ್ಸತ್ತೆ, ಮತ್ತೆ ತಮೋಗುಣ ಕೆಲವೊಮ್ಮೆ ಅದು ಮುಂದೆ ಇದ್ದು ಬೇರೆ 2 ಗುಣನ ಸೋಲ್ಸತ್ತೆ ಅಂತ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ತಮಶ್ಚಾಭಿಭೂಯ ತಮಸ್ಸತ್ವಂ ರಜಸ್ತಥಾ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ 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 ತಮಸ್ಸತ್ವಂ ರಜಸ್ತಥಾ ಹೇಳ್ಸಿ ಮಾತಾಜಿ. ಮಾತಾಜಿ ರಾಜೇಶ್ವರ್ ಪೂರ್ಣಿಮಾ ಮಾತಾಜಿ ಹೇಳಿ. ಪೂರ್ಣಿಮಾ ಮಾತಾಜಿ ಹೇಳಿದ್ವಾ? ಪೂರ್ಣಿಮಾ ಮಾತಾಜಿ ಹೇಳಿ ಮಾತಾಜಿ. 9. ಹೌದು. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಾಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಜ್ಞಾನಮಾವೃತ್ಯ ಹೇಳ್ಬೇಕು, ಇಲ್ಲರೆ ಜ್ಞಾನಂ ಆವೃತ್ಯ. ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಸಂಜಯತ್ಯುತ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ರಂಜನಾ ಮಾತಾಜಿ. ರಂಜನಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9 ಹೇಳಿ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಸಂಜಯತ್ಯುತ. ಹರೇ ಕೃಷ್ಣ. ಸಂಜಯತ್ಯುತ. ಹರೇ ಕೃಷ್ಣ. ಧನ್ಯವಾದ. ಶೀಲಾದೇವಿ ಮಾತಾಜಿ. ಹೇಳ್ತೀನಿ ಮಾತಾಜಿ. 9. 8 ಮತ್ತೆ 9 ಹೇಳಿ. ನೀವು ಈಗ ಜಾಯಿನ್ ಆದ್ದಲ್ಲ, ಮತ್ತೆ ಸ್ವಲ್ಪ ಕೆಳಗೆ ಮಾಡಿ. 8 ಮತ್ತೆ 9 ಹೇಳಿ. ತಮಸ್ತ್ವ ಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ. ಹೌದು, ಇವಾಗ ಚೆನ್ನಾಗಿ ಹೇಳ್ತಾ ಇದ್ದಾರೆ.
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ 9ನೇ ಶ್ಲೋಕ ಹೇಳಿ. ಶಿವಗಂಗಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಗಂಗಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರವಂತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಸತ್ವಂ ಸುಖೇ ಸಂಜಯತಿ ರಜಸ್ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶಿವಗಂಗಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ ಹೇಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ 9ನೇ ಶ್ಲೋಕ. ಮಾತಾಜಿ ಶ್ಲೋಕ 9. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನ ಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಜ್ಞಾನ ಅಂತ ಅಲ್ಲಿ ಬ್ರೇಕ್ ಕೊಡ್ಬೇಡಿ ಪ್ರಭುಜಿ. ಜ್ಞಾನ ಮಾವೃತ್ಯ ಅಂತ ಕಂಟಿನ್ಯೂಸ್ ಆಗಿ ಹೇಳಿ, ಇಲ್ಲರೆ ಜ್ಞಾನಂ ಆವೃತ್ಯ ಅಂತ ಬಿಡಿಸಿನೂ ಹೇಳಿ. ಒಟ್ಟಲ್ಲಿ ಜ್ಞಾನ ಅಂತ ಬ್ರೇಕ್ ಕೊಡಬಾರ್ದು. ಮಾತಾಜಿ ಹರೇ ಪದ್ಮಾ ಮಾತಾಜಿ. ಪದ್ಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪದ್ಮಾ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 9. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ. ಗೀತಾ ಎನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಂ ಆವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಸಂಜಯತ್ಯುತ ಯಾ ಇದೆ ಮಾತಾಜಿಯಲ್ಲಿ? ಯು ಇಲ್ಲ. ಸಂಜಯತ್ಯುತ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ 10ನೇ ಶ್ಲೋಕ ಹೇಳಿ ನೀವು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತತಾ. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ ಪಿ ಎಂ ಮಾತಾಜಿ ಶ್ಲೋಕ 10 ಹೇಳಿ. ಹರೇ ಲಕ್ಷ್ಮೀ ಪಿ ಎಂ ಕೃಷ್ಣ ಮಾತಾಜಿ. ಮಾತಾಜಿ. ಹೇಳ್ತೀನಿ ಮಾತಾಜಿ. ನಮ್ದು ಇದು ಸರಿ ಇಲ್ಲ, ನೆಟ್ವರ್ಕ್ ಬಂತು. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತತಾ. ಧನ್ಯವಾದಗಳು ಮಾತಾಜಿ. 9ನೇ ಶ್ಲೋಕನ ಹೇಳಿ ಮಾತಾಜಿ ನೀವು. ಹೇಳ್ತೀನಿ ಮಾತಾಜಿ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಧನ್ಯವಾದಗಳು ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ ಹೇಳಿ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ ಶ್ಲೋಕ 10 ಹೇಳಿ. ಹರೇ ಕೃಷ್ಣ ಮಾತಾಜಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತವ ರಜಸ್ತತಾ. ರಜಸ್ತತಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಎ ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಿ ಮಲ್ಲಜಮ್ಮ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ 10ನೇ ಶ್ಲೋಕ. ಮಾತಾಜಿ ಇದು ಲಾಸ್ಟ್ ಅಲ್ವಾ ಮಾತಾಜಿ? ಹೌದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ ಹೇಳಿ. 10ನೇ ಶ್ಲೋಕ ಹೇಳಿ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ. ಬಿ ಮಲ್ಲಜಮ್ಮ ಮಾತಾಜಿ. ಮಾತಾಜಿ ಯಾವ್ದು ಹೇಳ್ಬೇಕು ಮಾತಾಜಿ? ನೀವು ಯಾವ್ದು ಇಷ್ಟನೋ ಹೇಳಿ. ಯಾವ್ದು ಆಗತ್ತೆ ನಿಮ್ಗೆ ಅದು ಹೇಳಿ. ಎರಡನ್ನ ಹೇಳ್ತೀನಿ. ಓಕೆ 10ನೇ ಶ್ಲೋಕ ಹೇಳಿ.
ಇದು ಫಸ್ಟ್ 9 ಹೇಳ್ಬಿಡ್ತೀನಿ ಅಂತ ಮತ್ತೆ. ಸತ್ವಂ ಸುಖೇ ಸಂಜಯತಿ ರಜ ಕರ್ಮ ಭಾರತ ಜ್ಞಾನಮಾವೃತ್ಯ ತೂ ತಮಃ ಪ್ರಮಾದೇ ಸಂಜಯತ್ಯುತ ಸಂಜಯತ್ಯುತ ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇದು ನಂತರ ಹೇಳಿ ಮಾತಾಜಿ. ಧನ್ಯವಾದಗಳು. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಧನ್ಯವಾದಗಳು. ಯಾವ್ದು ಹೇಳ್ಬೇಕು ಮಾತಾಜಿ? ಯಾವ್ದಾದ್ರು ಒಂದು ಹೇಳಿ, 10ನೇದು ಅಥವಾ 9ನೇದು ಒಂದು ಹೇಳಿ. ರಜಸ್ತಮಶ್ವಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಮೊದಲನೇ ಲೈನ್ ಸ್ವಲ್ಪ ಕ್ಲಿಯರ್ ಆಗಿ ಬರ್ಬೇಕು. ರಜಸ್ತಮಶ್ಚಾಭಿಭೂಯ ರಜಸ್ತಮಶ್ಚಾಭಿಭೂಯ ಭೂಯ. ಹರೇ ಕೃಷ್ಣ. ರಜಸ್ತಮಶ್ಚಾಭಿಭೂಯ. ಹರೇ ಚೆಲುವಮ್ಮ ಮಾತಾಜಿ, ದೀಪಾ ಮಾತಾಜಿ, ಕವಿತಾ ರೆಡ್ಡಿ ಮಾತಾಜಿ. ಚೆಲುವಮ್ಮ ಮಾತಾಜಿ ಹೇಳ ಮಾತಾಜಿ. ಹೇಳಿ. ಚೆಲುವಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ. ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸ ಸತ್ವಂ ರಜಸ್ತಥಾ. ತಮಸ್ಸತ್ವಂ ರಜಸ್ತಥಾ. ತಮಃ ಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಹರೇ ಕೃಷ್ಣ. ಚೆಲುವಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕವಿತಾ ಮಣಿ ಮಾತಾಜಿ, ಶೋಭಾ ಭಟ್ ಮಾತಾಜಿ ಮತ್ತೆ ರವಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೋಭಾ ಭಟ್ ಮಾತಾಜಿ ಹೇಳಿ. ಶೋಭಾ ಭಟ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಧನ್ಯವಾದಗಳು. ಧನ್ಯವಾದ. ಕವಿತಾ ಮಣಿ ಮಾತಾಜಿ, ಕವಿತಾ ಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರವಿ ಪ್ರಭುಜಿ, ರವಿ ಪ್ರಭುಜಿ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ರವಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತಾಂ ರಜಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಹರೇ ಕೃಷ್ಣ. ರೇಣುಕಾ ಮಾತಾಜಿ, ವಿದ್ಯಾ ಕಾಮತ್ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಣುಕಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಸತ್ವಂ ಸುಖೇ ಸಂಜಯತಿ ರಜ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತೂ ತಮಃ ಪ್ರಮಾದೇ ಸಂಜಯತ್ಯುತ. ಯತ್ಯುತ. ಕರೆಕ್ಟ್ ಮಾತಾಜಿ. ಸರಿ ಬಂತು ಮತ್ತೆ. ಸರಿ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಂ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಮತ್ತೆ ರಜಂ ಅಲ್ಲ, ರಜ ಅಂತಾನೆ ಇರೋದು. ರಜಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಸತ್ವಂ ಸುಖೇ ಸಂಜಯತಿ ರಜ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತೂ ತಮಃ ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ. ನಿಮ್ಮ ಅಮ್ಮನಿಗೂ ಕೊಡಿ. ಲಲಿತಾ ಮಾತಾಜಿ ನೀವು ಹೇಳಿ.
हरे कृष्ण माताजी। सत्त्वं सुखे संजयति रजः कर्मणि भारत ज्ञानमावृत्य तु तमः प्रमादे संजयत्युत। हरे कृष्ण। ಹರೇ ಕೃಷ್ಣ. ಲಕ್ಷ್ಮೀ ಬೇವಿ ಮಾತಾಜಿ, ಲಕ್ಷ್ಮೀ ಬೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? 9 ಮತ್ತೆ 10 ಎರಡನ್ನೂ ಹೇಳಿ ನೀವು. ಓಕೆ ಮಾತಾಜಿ. ಶ್ಲೋಕ 9. ಸತ್ವಂ ಸುಖೇ ಸಂಜಯತಿ ರಜಸ್ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಶ್ಲೋಕ 10. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ PM ಮಾತಾಜಿ, ನೀವು ಯಾವ ಶ್ಲೋಕ ಹೇಳ್ತೀರಿ? ಲಕ್ಷ್ಮೀ PM ಯಾವ್ದು ಮಾತಾಜಿ ಹೇಳಿದ್ರು ಅದು ಹೇಳ್ತೀನಿ ಮಾತಾಜಿ. ಯಾವ್ದು ಹೇಳೋಣ ಮಾತಾಜಿ? ಇದು ಎರಡೇ ಹೇಳಿದ್ವಲ್ವಾ, 9 ಮತ್ತೆ 10 ಹೇಳಿದ್ರು ಅವ್ರು, ಎರಡು ಹೇಳಿದ್ದಾರೆ. ಇದು ಹೇಳಿದೆ, ಹೇಳಿದೆ. 8ನೇ ಶ್ಲೋಕ ಹಾಕಿ ಮಾತಾಜಿ ಅವ್ರಿಗೆ. 8 ಹೇಳಿ ಮಾತಾಜಿ. ಆಯ್ತು ಮಾತಾಜಿ. ಶ್ಲೋಕ 8. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಧನ್ಯವಾದ. ಹರೇ ಕೃಷ್ಣ. ಮಂಗಳಾ ಮಾತಾಜಿ, ಮಂಗಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 9 ಮತ್ತೆ 10ರಲ್ಲಿ ಒಂದು ಶ್ಲೋಕ. ಹಾ ಮಾತಾಜಿ. ಶ್ಲೋಕ 9. ಸತ್ವ ಸುಖೇ ಸಂಜಾಯತಿ ರಜಃ ಕರ್ಮಾಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಸೆಕೆಂಡ್, ಥರ್ಡ್, ಫೋರ್ತ್ ಕರೆಕ್ಟ್ ಆಗಿ ಹೇಳಿದ್ರಿ. ಫಸ್ಟ್ 2 ಲೈನ್ಸ್ ಸ್ವಲ್ಪ ಅಂದ್ರೆ ದೀರ್ಘ ಇಲ್ಲದೆ ಕಡೆ ಅಂತ ಹೇಳಿದ್ರಿ. ಸತ್ವಂ ಸುಖೇ ಸಂಜಯತಿ ರಜ ಕರ್ಮಣಿ ಭಾರತ. ಹೇಳಿ ಇನ್ನೊಂದ್ಸರಿ. ಸತ್ವಂ ಸುಖೇ ಸಂಜಯತಿ ರಜಂ ಕರ್ಮಾಣಿ ಭಾರತ. ರಜಂ ಅಲ್ಲ, ರಜ ರಜ ಕರ್ಮಣಿ ಭಾರತ. ರಜಃ ಕರ್ಮಾಣಿ ಭಾರತ. ಕರ್ಮಾಣಿ ಇಲ್ಲ, ಕರ್ಮಣಿ. ಕರ್ಮಣಿ. ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ, ಪೂರ್ಣಿಮಾ ಮಾತಾಜಿ. ನಿರ್ಮಲಾ ಮಾತಾಜಿ ಹೇಳಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 10 ಹೇಳ ಮಾತಾಜಿ. ಹಾ ಮಾತಾಜಿ ಹೇಳಿ. ರಜಸ್ತಂ ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ರಜಸ್ತಂ ಅಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಹರೇ ಕೃಷ್ಣ. 9 ಹೇಳ್ಬೇಕಾ ಮಾತಾಜಿ? ಹೇಳಿ ಮಾತಾಜಿ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ರಾಜೇಶ್ವರಿ ಮಾತಾಜಿ, ರಂಜನಾ ಮಾತಾಜಿ, ಸಾಯಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ರಜಸ್ತಮಶ್ಚಾಭಿಭೂಯ ಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಕೃಷ್ಣ. ಶ್ಲೋಕ 10. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಮತ್ತೆ ಫಸ್ಟ್ ಲೈನ್ ಚಾಭಿಭೂಯ, ಅದು ರಜಸ್ತಮಶ್ಚಾಭಿಭೂಯ ಅಲ್ಲಿ ದೀರ್ಘ ಹೇಳಿಲ್ಲ. ರಜಸ್ತಮಶ್ಚಭಿ ಅಂದ್ರೆ ಚಾಭಿ ಅಂತ ಅಷ್ಟೇ. ಹರೇ ಕೃಷ್ಣ. ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ, ಶಿವಗಂಗಾ ಮಾತಾಜಿ, ಶ್ರವಂತಿ ಮಾತಾಜಿ.
ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪೂರ್ಣಿಮಾ ಸಾಯಿಲಕ್ಷ್ಮಿ ಮಾತಾಜಿ ಹೇಳಿಲ್ಲ ಅನ್ಸುತ್ತೆ. ಹಾ ಮಾತಾಜಿ. ಅನ್ಮ್ಯೂಟ್ ಆಗಿದ್ದಾರೆ ಅವ್ರು. ಹಾ ಪೂರ್ಣಿಮಾ ಮಾತಾಜಿ ಹೇಳಿ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 10. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಹರೇ ಕೃಷ್ಣ. ಸಾಯಿಲಕ್ಷ್ಮಿ ಮಾತಾಜಿ, ಶಿವಗಂಗಾ ಮಾತಾಜಿ ಹೇಳಿ ಮಾತಾಜಿ. 10 ಶ್ಲೋಕ ಹೇಳಾಯ್ತು ಮಾತಾಜಿ ನಾನು. 10 ಹೇಳಿದ್ರು ಅವರು. 9ನೇ ಶ್ಲೋಕ ಹೇಳಿದ್ವಾ? 9. ಸತ್ವಂ ಸುಖೇ ಸಂಜಯತಿ ರಜ ಕರ್ಮಣಿ ಭಾರತ ಜ್ಞಾನಂ ವೈ ಆವೃತ್ಯ ಜ್ಞಾನಂ ಆವೃತ್ಯ ಜ್ಞಾನಂ ಆವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಇಲ್ಲ ಸರಿ ಇದೆ, ಸಂಜಯತ್ಯುತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಶಿವಗಂಗಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಗಂಗಾ ಮಾತಾಜಿ ಹೇಳಿ. ಕೃಷ್ಣ. ಸತ್ವಂ ಸುಖೇ ಸಂಜಯತಿ ರಜ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ, ಪದ್ಮಾ ಮಾತಾಜಿ, ಗೀತಾ ಎನ್ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಶ್ಲೋಕ 10 ಮಾತಾಜಿ. ಯಾವ್ದು ಹೇಳಿದ್ದು ಪ್ರಭುಜಿ ನೀವು? ಶ್ಲೋಕ 9 ಹೇಳಿ. 9 ಹೇಳಿದೀನಿ ಮಾತಾಜಿ. 10 ಹೇಳಿ. ಹಾ ಮಾತಾಜಿ. ಶ್ಲೋಕ 10. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಶ್ರವಂತಿ ಮಾತಾಜಿ, ಗೀತಾ ಎನ್ ಮಾತಾಜಿ. ಶ್ರವಂತಿ ಮಾತಾಜಿ ಹೇಳಿದ್ದ? ಇಲ್ಲ ಮಾತಾಜಿ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಸತ್ವಂ ಸುಖೇ ಸಂಜಯತಿ ರಜ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಧನ್ಯವಾದಗಳು. ಧನ್ಯವಾದ. ಪದ್ಮಾ ಮಾತಾಜಿ. ಪದ್ಮಾ ಮಾತಾಜಿ. ಮಾತಾಜಿ. ಶ್ಲೋಕ 10. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಮಾತಾಜಿ ಮಧ್ಯದಲ್ಲಿ ಹಕಾರ ಇದ್ರೆ ಅದು ಕಟ್ ಮಾಡ್ಬೇಕು, ನೀವು ಫುಲ್ ಹೇಳ್ಬಾರ್ದು. ರಜ ಅಂತ ಹೇಳ್ಬೇಕು. ಕೊನೆಯಲ್ಲಿದ್ರೆ ಮಾತ್ರ ಪೂರ್ತಿ ಹೇಳ್ಬೇಕು. ರಜಃ ಸತ್ವಂ ತಮಶ್ಚೈವ. ರಜಃ ಅನ್ಬೇಡಿ. ರಜ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ರಜಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಹೌದು. ಹರೇ ಕೃಷ್ಣ. ಗೀತಾ ಎನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಇನ್ನು ಎಲ್ಲವದ್ದು ಆಯ್ತು ಮಾತಾಜಿ. ಒಮ್ಮೆ ಈಗ ಮಲ್ಲಜಮ್ಮ ಮಾತಾಜಿ ನೀವು ಹೇಳಿದ್ರಲ್ಲ ಒಂದು ಶ್ಲೋಕ ಹೇಳಿ. ಯಾರಿಗೇನ ಹೇಳ್ಬೇಕನ್ಸಿದ್ರೆ ಹೌದು, ಯಾವ್ದಕ್ಕೆ ಹೇಳಲಿಕ್ಕಿದೆ ಅವ್ರು ಹೇಳಿ. ಬಿ ಮಲ್ಲಜಮ್ಮ ಮಾತಾಜಿ. ಮಾತಾಜಿ ಯಾವ್ದು ಮಾತಾಜಿ? ಯಾವ್ದು ಶ್ಲೋಕ ಹೇಳ್ತದೆ ನೀವು? 10ನೇ ಶ್ಲೋಕ ಹೇಳಿ. 9 ಹೇಳಿದೀನಿ, 10 ಹೇಳ್ತೀನಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ಅಯ್ಯೋ ಯಾಕೋ ಸ್ಕ್ರೀನೇ ಹೋಯ್ತು. ರಜಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಕರೆಕ್ಟ್ ಆಗಿ ಹೇಳಿದ್ರಿ. ಚೆನ್ನಾಗಿ ಹೇಳಿದ್ದು. ಹೇಳಿ ಮಾತಾಜಿ. ಫಸ್ಟ್ ಲೈನ್ ಸರಿ ಬಂತ ಮಾತಾಜಿ? ಸರಿಗ್ ಬಂತು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ನಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಹರೇ ಕೃಷ್ಣ. ಧನ್ಯವಾದಗಳು.
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹೇಳಿ ಆಯ್ತಾ? ರಂಜನಾ ಹೇಳ್ತೀರಾ? ಮಾತಾಜಿ. ಹೇಳ ಶ್ಲೋಕ ಹೇಳಿ 8. ಮಾತಾಜಿ. ಹೇಳಿ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಆಯ್ತಲ್ಲ, ಯಾರಿಗಾದ್ರೂ ಹೇಳ್ಲಿಕ್ಕಿದೆಯಾ? ಹೇಳ್ತೀರಾ? ಹೇಳಿ. 2 minutes ಟೈಮ್. ಹರೇ ಕೃಷ್ಣ ಮಾತಾಜಿ. ಹೇಳಿ. 10ನೇ ಶ್ಲೋಕ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಆಯ್ತಾ ಎಲ್ರದು? ಮಾತಾಜಿ ಮುಗ್ಸೋಣ. ಮಾತಾಜಿ ಎಲ್ಲರದ್ದು ಆಯ್ತಲ್ವಾ? ಎಲ್ಲದ ಹೇಳಿ ಆಯ್ತಲ್ವಾ? ಇನ್ನು ಯಾವ್ದಕ್ಕೆ ಹೇಳ್ಲಿಕ್ಕಿಲ್ಲಲ್ವಾ? ಹರೇ ಕೃಷ್ಣ ಮಾತಾಜಿ. ಹೇಳಿ. ಶ್ಲೋಕ 10. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಮಾತಾಜಿ 2ನೇ ಲೈನು. ಸತ್ವಂ ಭವತಿ ಭಾರತ. ಹರೇ ಕೃಷ್ಣ. ಲಲಿತಾ ಮಾತಾಜಿಗೆ ಹೇಳ್ಲಿಕ್ಕಿದೆಯಾ? ಓಕೆ. ಓಕೆ ಮಾತಾಜಿ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ವೈಷ್ಣವ ವೃಂದ ಕಿ ಜೈ. ಶ್ರೀನಾಮಾಚಾರ್ಯ ಹರಿದಾಸ್ ಠಾಕುರ್ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಅನಂತ ಧನ್ಯವಾದಗಳು. ಹರೇ ಕೃಷ್ಣ. ನಾಳೆ ನಾಡಿದ್ದು ರಜಾ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಪ್ರವೀಣ ಮಾತಾಜಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಎಂಡ್ ಮಾಡ್ತೀನಿ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಲ್ವಾ? ಇವತ್ತು 31 ಜನ ಇತ್ತು.